ಯಾರನ್ನು? ಶಿವಸೇನೆಗೆ ಎದುರು ನಿಂತವರು ಯಾರು? ಶಿವಸೇನೆ ಬೇಡದಿದ್ದು ಮಾಡಿದ್ರೆ ಇದ್ರೆ ಯಾರು ನಿಂತಾರು? ಬಜರಂಗಿ. ಏನು? ಶಿವಸೇನೆಗೆ ಎದುರು ನಿಲ್ಲುವ ಧೈರ್ಯ ಇರುವುದು ಬಜರಂಗಿಗೆ ಮಾತ್ರ. ಆದ್ರಿಂದಲೇ ನಿಂತದ್ದು ಅಂತ ತಿಳಿ. ನಿಷ್ಕಾರಣವಾಗಿ ಬಂದಿದ್ದೇನೆ ಅಂತ ಭಾವಿಸಿಕೊಂಡು ಮತ್ತೆ ನಿನಗೆ ಏನು ಕಲ್ಯಾಣ ಸುಬತ್ತಿಗೆ ಇಲ್ಲಿ ಅಂತದ್ದು ಕೆಲಸ? ನನ್ನ ಮಾವನನ್ನ ದರೆಯಲ್ಲಿ ಕೊಂದಿದ್ದೀನಿ ನೀನು. ಯಾರನ್ನು? ನನ್ನ ಮಾವ ವೀರಮಣಿ. ಒಂದೊಂದು ಮಾವ ಸಿಗ್ತಾರೆ ನಿನಗೆ. ಹೋದಲ್ಲೆಲ್ಲ ಮಾವನಿಗೆ ಏನು ಕಡಿಮೆ ಇಲ್ಲ. ಹೌದು, ಆ ಮಾವನಿಗೆ ಬುದ್ಧಿ ಹಾಳಾದ್ರೆ ಸರಿ ಮಾಡುವಂತ ಹೊಣೆ ಅಳಿಯನಿಗಿಲ್ಲ. ಅಳಿದ ಮೇಲೆ ಬಂದು ನನ್ನ ಮಾವ ನನ್ನ ಮಾವ. ಯಾವ ಕರ್ಮಕ್ಕೆ ಮಾವ? ನನ್ನ ಸಂಕಲ್ಪವೇ ಹಾಗೆ. ನಾನು ಮುಗಿದ ಮೇಲೆ ಬರುವುದು ಎಲ್ಲ. ಒಂದು ಪ್ರಯೋಜನ ಏನು ಅಂತ ಸಮಾಪ್ತಿಗೊಳಿಸುವುದಕ್ಕೆ ನಾನು ಬರುವುದು. ನಿನಗೆ ಸಮಾಪ್ತಿ ಆಗುವುದಕ್ಕೆ ನಾನು ಹೊಡಿಬೇಕಾಗ್ತದೆ. ಕೈಲಾಸಪತಿಗೆ ಮಂಗನ ಪೆಟ್ಟು ಇಷ್ಟು ತನಕ ಬೀಳಿಲ್ಲ, ಈ ಸಲ ಬೀಳ್ತದೆ. ನೀನು ಹೌದು, ಅವ ಈಶ್ವರ ಮಂಗಲ ಅಂತ ಹೇಳಿದ್ದಾನೆ. ಈಶ್ವರ ಮಂಗಲದಲ್ಲಿ ಬೀಳ್ತದೆ. ಹೌದು, ಈಶ್ವರ ಮಂಗಲದಲ್ಲಿ. ಇಲ್ಲಿ ಅವ ಹೇಳಿದ್ದು ನಾನಲ್ಲ. ಪುರಹರನು ಮನದೊಳಗೆ ಯೋಚಿಸಿ ದುರವೆದಗಿ ನಾವು ಭಯರೆಲ್ದಿಗೂ ಬರದು ಜಯವೀರ್ವರಿಗೆ ಸಾಸಿರ ವರುಷ ಗೆಣಗಿದೆಡೆ ಸರಿಯಲ್ಲ ಇದು ಸರಿಯಲ್ಲ ಎನ್ನುತ್ತ ಕ್ಷಮೆಯನ್ನು ಧರಿಸಿ ವಿನಯದಿ ಕರೆದು ಬೇಡಿದ ನಾಗರ ಮಾಧುರ್ಯ ವಚನದಲ್ಲಿ ವೀರ ವೀರ ಬಾ ಶ್ರೀರಾಮಚಂದ್ರ ಒಲಿದಿರುವೆನಾ ನಿನಗೆ ವರವನು ಗಳಿಲ ನೀತಿನ ಕೇಳು ಕೊಡುತ್ತಿಗೆ ಕಲಗಬೇಡ ಕಲಗಬೇಡ ನಲಾಗ ಧೈರ್ಯನೆ ಕಲಗಬೇಡ ಸೈರಣೆ ಕೊಡುತ್ತಾ ಕೈಯಿಂದ ತ್ರಿಶೂಲ ಹೋದಾಗ ಎಲ್ಲ ತಾಳು ತಾಳು ಎಲ್ಲ ಗೊತ್ತಾಗ್ತದೆ. ಏನು ಅಲ್ಲಿಯ ತನಕ ಏನಿದ್ಯಾರಿಗೆ ಹಾಗೆ ಅಲ್ಲ. ನನ್ನ ಸಂದೇಹ ಕೇಳಿ, ನಿನ್ನದು ಆನಂದ ತಾಂಡವ ಕೇಳಿದ್ದೇನೆ, ರುದ್ರ ತಾಂಡವ ಕೇಳಿದ್ದೇನೆ, ಪ್ರಳಯ ತಾಂಡವ ಕೇಳಿದ್ದೇನೆ. ಇದೆಂತದ್ದು ದುಃಖ ತಾಂಡವೋ ಅಥವಾ ಪರಾಜಯ ತಾಂಡವ? ಅಲ್ಲ, ಇದು ಮೆಚ್ಚಿಸುವ ತಾಂಡವ. ಇದು ಮೆಚ್ಚಿಸಲಿಕ್ಕೆ ತಾಂಡವ. ಯಾರನ್ನು ಮೆಚ್ಚಿಸಲಿಕ್ಕೆ? ನಿಮ್ಮನ್ನು ಸಂಪ್ರೀತಿಗೆ ಬೇಕಾದ ತಾಂಡವ.
ನಿನಗೆ ಎಲ್ಲ ಬರ್ತದೆ ಹೌದಾ? ಅಯ್ಯೋ ನಿಲ್ಲಿಸಿದ ಕಾರ್ ಹೊಡೆಯುವುದಿಲ್ಲ ಅಲ್ಲ? ಇಲ್ಲ ಇಲ್ಲ ಹೊಡೆಯುತ್ತಿದ್ರೆ ಇಷ್ಟು ಹೊತ್ತುಂಟು ಅಲ್ಲ ಹೊಡೆಯುತ್ತಿದ್ರೆ ಅಲ್ಲ ಹೌದು ಅದೇ ಹೇಳಿದ್ದು. ಹೊಡೆಯುವುದಾದ್ರೆ ಎಷ್ಟು ಹೊತ್ತಾದ್ರೂ ಸರಿ ಹೊಡೆಯುತ್ತಿದ್ದೆ. ಹೌದೇ ನಾನು ನಿಲ್ಲಿಸಿದ್ದೇನೆ. ಎಂತದಕ್ಕೆ? ನಾವು ಎಲ್ಲಿ ಆಗುದಿಲ್ವೋ ಅಲ್ಲಿ ನಿಲ್ಲಿಸ್ತೇವೆ. ಹೊಸ ವಿಷಯ, ಗಂಭೀರವಾದ ವಿಷಯ. ಹೌದಾ? ಎಲ್ಲಿ ಆಗುದಿಲ್ಲ ಅಲ್ಲಿ ನಿಲ್ಲಿಸದ ವಿಧಿ ಇಲ್ಲ. ವಿಧಿ ಇಲ್ಲ. ಮತ್ತೆ ಮುಂದೆ ಕೊಂಡೋದ್ರೆ ಯಾರು ನಷ್ಟ ತುಂಬಿಸುವುದು? ಅಲ್ಲ ನನಗೆ ಒತ್ತಾಯದಲ್ಲಿ ಮುಂದೆ ಕೊಂಡು ಹೋಗಿ, ಇಲ್ಲದಿದ್ರೆ ನಷ್ಟವೇ. ಕೆಲವೆಲ್ಲ ಮಧ್ಯದಲ್ಲಿ ಎಲ್ಲಿಂದ ತೆಗೆದು ಮಾತಾಡುದು. ನೀನು ಎಂತದ್ದು ಹೇಳುವುದೆಂತದ್ದು? ನಿಲ್ಲಿಸಿದ್ಯಾಕೆ? ಎಷ್ಟು ಸಮಯ ಆಯ್ತು ಯುದ್ಧ ಮಾಡುವುದು? ಯಾರು ಲೆಕ್ಕ ಇಟ್ಟಿದ್ದಾರೆ? ನಾನೊಂದು 1000 ಕೊಟ್ಟಿರ್ಬೋದು ನಿನಗೆ. ನಾನೇನು ಕಡಿಮೆ ಕೊಡ್ಲಿಲ್ಲ ನಿನಗೆ. ಒಂದೆರಡು ಬಿದ್ದ ಹಾಗೆ ಕಂಡಿದ್ದೆ ನನಗೆ. 1000 ಗೊತ್ತೇ ಆಗಲಿಲ್ಲ. ಹೌದು. ಎಲ್ಲಿಂದ ಗೊತ್ತಾಗುವುದು? ನೀವು ಕೊಟ್ಟದ್ದು ಗೊತ್ತಾಗೋದಿಲ್ಲ. ಏನು ಎಲ್ಲಿಂದ ಗೊತ್ತಾಗುವುದು? ಸತ್ಯಕ್ಕೂ ನಿನಗೆ ಕೊಟ್ಟದ್ದು ಗೊತ್ತೇ ಆಗೋದಿಲ್ವ? ಹಾಗೆ ಕೊಟ್ಟದ್ದು ಗೊತ್ತೇ ಆಗುದಿಲ್ವ? ಗೊತ್ತಾಗುವಾಗ ನನಗೆ ಕೊಡುವವರು ಇಲ್ಲ ಅಂತ ಹೇಳು. ಕೊಟ್ಟ ಮೇಲೆ ಗೊತ್ತಾಗುದಿಲ್ವ? ಕೊಡುವ ಮೊದಲು ಗೊತ್ತಾಗುದಿಲ್ವ? ಅಲ್ಲ, ನನಗೆ ಗೊತ್ತಾಗುವ ಹಾಗೆ ಕೊಡುವವರು ಹುಟ್ಲಿಲ್ಲ. ಹಾಗೆ ಹಾಗೆ ಅದು ಆಗದ ಕಾರಣವೇ ನಾನು ನಿಲ್ಲಿಸಿದ್ದು. ಹೌದಾ? ಈಗ ಒಬ್ರಿಗೆ ಗೊತ್ತಾದ್ರೆ ನಾವು ಹೊಡಿಬಹುದು. ಹೌದು. ನಾವು ಹೊಡೆದದ್ದೇ ಅವರಿಗೆ ಗೊತ್ತಾಗುದಿಲ್ಲ ಅಂತ ಆದ್ರೆ ಇದೇ ನಿನಗೆ ಮೊದಲೇ ಗೊತ್ತಾಗಿದ್ರೆ ಎಷ್ಟು ಒಳ್ಳೇದಿತ್ತು. ಹೌದಪ್ಪ ಹೌದಪ್ಪ. ಯುದ್ಧವನ್ನು ಮಾಡಿದ್ದೇವೆ ನಾವು. ಪೆಟ್ಟು ಬೀಳ್ತದೆ ಗೊತ್ತಾದ ಮೇಲೆ ಗೊತ್ತಾಗಿ ಬೀಳ್ತದೆ ಅಂತ ನೀನು ಹೇಳುವಾಗ್ಲೇ ನಾನು ನಿಲ್ಲಿಸಿದ್ದೆ. ಗೊತ್ತಾಯ್ತು. ಯಾಕೆ? ಅವನು ಹೇಳಿಟ್ಟಿದ್ದಾನಲ್ಲ, ಈಶ್ವರ ಮಂಗಲ. ಈಶ್ವರ ಮಂಗಲದಲ್ಲಿ ಯಾವ ಕಾಲಕ್ಕೂ ನನಗೆ ಪೆಟ್ಟು ಬೀಳುವುದಿಲ್ಲ. ಹೌದು, ಬೆನ್ನಿಗೆ ಪೆಟ್ಟು ಬೀಳುವುದಿಲ್ಲ. ಮತ್ತೆ ಬೇರೆ ಎಲ್ಲ ಕಡೆಗೆ ಬಿದ್ದವರಾಗ ಮಾತಾಡ್ತಿ. ಅದಲ್ಲ, ಮತ್ತೆ ಬಾಕಿ ಎಲ್ಲಿಗೆ ಬೀಳ್ಬೇಕಿತ್ತೋ ಅದೆಲ್ಲವನ್ನ ಅಲ್ಲಿ ಅವರು ಕೊಡ್ತಾರೆ. ಆದ್ರಿಂದ ನಮಗ ಆ ಭಯ ಇಲ್ಲ. ಯುದ್ಧವನ್ನು ನಿಲ್ಲಿಸಿದ್ದು ಯಾಕೆ ಗೊತ್ತಾ? ಹೀಗೆ ನಾವು ಹೋರಾಡ್ತಾ ಇದ್ರೆ ಈ ಪ್ರಸಂಗ ಮುಗಿಸಲಿಕ್ಕೆ ಸಾಧ್ಯವ? ತೊಡಗಿದ್ದು ನಾವಲ್ಲ, ನಾವೊಂದು ಪ್ರಸಂಗ ಅಂತ ತೊಡಗಿದ್ದು ರಾಮಾಶ್ವಮೇಧವನ್ನು. ಅದರಲ್ಲಿ ಅಶ್ವಬಂಧನ ಮಾಡಿ ವೀರಮಣಿಯ ಜೊತೆಗಿನ ಕಾಳಗ ಎಂಬ ಪ್ರಸಂಗಕ್ಕೆ ಕಾರಣಕರ್ತನಾದವನು ನಿನ್ನ ಭಕ್ತ. ಅವ ತೊಡಗಿದ್ದನ್ನು ನಾವು ಮುಗಿಸುವ ಅಂತಿರುವಾಗ ನೀನೆಲ್ಲಿ ಮುಗಿಸಲಿಕ್ಕೆ ಬಿಡ್ತಿ? ಪ್ರಮಥಗಣಗಳ ಜೊತೆಯಲ್ಲಿ ವೃಷಭಾರೋಹಿಯಾಗಿ ತ್ರಿಶೂಲಪಾಣಿಯಾಗಿ ನಿನ್ನ ಅಬ್ಬರು ತೊಡಗಲಿಲ್ಲ. ನಾನು ಬಾರದೆ ಸುಖವಾಗಿ ಅದು ಶಾಂತಿ ಆಗ. ನೀ ಬಾರದಿದ್ರೆ ಯಾವಾಗಲೇ ಮುಗಿಯುತ್ತಿತ್ತು. ಹೇಗೆ ಕೊಳ್ತೀರಿ ನೀವು ಹೋಗ್ತೀರಿ? ಹೌದು, ನಾವು ಇಲ್ಲಿದ್ದದಲ್ಲ ನಮಗೆ ಅಲ್ವ ಇನ್ನು ಆಗ್ತದೋ? ಯಾಕಾಗುದಿಲ್ಲ? ಆಗುವುದಿಲ್ಲ. ಯಾಕೆ? ಸುಖಾಂತ್ಯವಾಗಬೇಕಿದ್ರೆ ನಾನು ಬರಬೇಕು, ಅದರಲ್ಲಿ ಸಂಧಾನ ನಡೆಯಬೇಕು. ಸಂಧಾನ? ಹೌದು. ಮತ್ತೆ ನೀವು ಒಪ್ಪಂದ ಎಂತದ್ದು ಒಪ್ಪಂದ? ಹೇಗೂ ಆಗ್ಲಿ ಗೊತ್ತಿಲ್ಲದೆ ನನಗೆ 4 ಹೊಡೆದಿದ್ದಿ. ಇಲ್ಲ ಗೊತ್ತಿದ್ದೇ ಹೊಡೆದದು. ನೀನೇನು ಚಿಂತಿಸಬೇಡ. ಸೀತಾವಲ್ಲಭನಿಗೆ ಘಾತ ಇತ್ತ ನಿನಗೆ ಗೊತ್ತಿದ್ದೇ ಹೊಡೆದದ್ದು. ನಾನು ಸೋತೆ ಅಂತ ಒಪ್ಪಿಕೊ. ನಾನು ಸೋತೆ ಅಂತಲೇ ಒಪ್ಪಿಕೊ. ನಾನು ಹಾಗೆ ಒಪ್ಪುದು, ನೀನೇ ಸೋತದ್ದು ಅಂತ. ಆದ್ರೆ ಒಂದು ಹೃದಯ ಶ್ರೀಮಂತಿಕೆ ಉಂಟು ನನ್ನಲ್ಲಿ. ಅದಿರ್ಲಿ, ಅದು ಸೋತವರಿಗೆ ಇರ್ಬೋದು. ಹೌದೌದು. ಯಾರು ಏನನ್ನೇ ಕೇಳಿದ್ರು ಮುಂದೆ ಹಿಂದೆ ಯೋಚಿಸದೆ ತೆಗೆದು ಕೊಡುವುದು. ನೀನೊಂದು ಕೊಡುವ ಜಾತಿಯಲ್ಲಿ ಯಜಮಾನ, ಚೆನ್ನಾಗಿ ವಿಮರ್ಶೆ ಮಾಡದೆ. ನೀನು ಯಜಮಾನ ಎಲ್ಲ ಬೇಕಾದವರಿಗೆಲ್ಲ ಕೊಡ್ತೀಯ. ಎಲ್ಲಾ ಅಲ್ಲ, ನೀನು ಕೊಡುವುದಿದ್ರೆ ಯಾರಿಗೆ ಎಷ್ಟು ಹೇಗೆ ಏನು ಅಂತ ಏನಾದ್ರು ಲೆಕ್ಕ ಉಂಟಾ? ಇಲ್ಲ, ಕೆಲವು ಸಲ ಅದನ್ನು ದುರುಪಯೋಗ ಮಾಡಿಕೊಳ್ಳುತ್ತಾರೆ. ನಿನ್ನ ಔದಾರ್ಯವನ್ನು ಹಾಗೆಂತ ಯಾರು ಕೇಳಿದ್ರು ಇಲ್ಲ ಅಂತ ಹೇಳುವುದಿಲ್ಲ. ಎಲ್ಲರಿಗೂ ಉದಾರಿ ಅನುಗ್ರಹ. ಹೌದು. ಹಾಗಾದ್ರೆ ಅನಿರ್ಬಂಧಿತವಾದ ಅನುಗ್ರಹ. ಹೌದು. ಈಗ ಹಾಗೆ ಪಡೆದದ್ದು ವೀರಮಣಿಯ ಆಸ್ಥಾನದವರು ಅಲ್ವೋ? ಸರಿ. ಸತ್ತ. ಈಗ ಅಪಾತ್ರರಿಗೆ ಕೊಟ್ಟದ್ದು ಅಂತ ಆಯ್ತಾ ಇಲ್ವ? ಸಾಯುವವರಿಗೆ ಕೊಟ್ಟು ಏನು ಪ್ರಯೋಜನ? ಅವ ಸಾಯ್ಲಿ ಹೋಗ್ಲಿ. ನಿನಗೆ ಹೇಳು, ಏನಾದ್ರು ಬೇಕಾ? ನಿನ್ನಿಂದ ಪಡೆದವ ಹೋಗಿದ್ದಾನೆ. ಈಗ ನನಗೆ ಹೇಳುದು ಏನಾದ್ರೂ ಬೇಕಾ ಅಂತ. ಏನಾದ್ರೂ ವರವನ್ನು ಬೇಡು, ಏನು ಕೇಳಿದ್ರು ಕೊಡ್ತೇನೆ. ವರ ಇವತ್ತು ಕೇಳಿದ್ರು ಏನು? ವರವ್ಯಾತಕೊಗೆನಗಿ ರಾಮನ ಕರುಣ ರಸದೊಳಗಿ, ರಾಮನ ಕರುಣ ರಸದೊಳಗಿ ರಾಮನ ಕರುಣಾ ರಸದ
ಕೊಟ್ಟದ್ದನ್ನು ವರ ಅಂತಲೂ ಒಪ್ಪುವುದಕ್ಕಾಗುವುದಿಲ್ಲ, ಪಡೆಯುವುದಕ್ಕೆ ನನಗೆ ಉತ್ಸುಕತೆಯೂ ಬರುವುದಿಲ್ಲ. ಕೆಲವರೆಲ್ಲ ಪಡ್ಕೊಂಡು ನಾನು ಹೇಳಿಯ ಯೋಗ ಮಾಡ್ಲಿಲ್ಲ. ಅದೇ ನಿನ್ನಿಂದ ಪಡೆದ ಒಬ್ಬ ರಾವಣ ಸತ್ತು ಮಣ್ಣು ಸೇರಿದ್ದಾನೆ, ಮತ್ತೊಬ್ಬ ವೀರಮಣಿ ಸರ್ವನಾಶ ಆಗಿ ಹೋಗಿದ್ದಾನೆ. ಈಗ ಅಂತಹ ಕೊಟ್ಟ ಕೈಯಲ್ಲಿ ನಾನೇನಾದ್ರೂ ಪಡೆಯಬಹುದು? ನೀನು ಸರ್ವನಾಶ ಆಗ್ತೀನಿ. ಅಲ್ಲ, ನನಗೆ ಆ ಭೀತಿ ಉಂಟುತ್ತಲ್ಲ. ಈಗ ನಾವು ಒಳ್ಳೆಯ ಸಲಕ್ಷಣವಾಗಿದ್ದೇವೆ ಅಂತಾದ್ರು ದುರ್ಲಕ್ಷಣ ಇದ್ದವರಿಂದ ಏನಾದ್ರೂ ಪಡೆಯಬಹುದು? ಆಶುತೋಷನಾದಂತಹ ನೀನು ವಿವೇಚನಾರಹಿತನಾಗಿ ಕೊಟ್ಟಂತೆ ಈ ಕಾಲದಲ್ಲಿ ಅನೇಕರಿಗೆ ಕೊಟ್ಟು ಅದು ವ್ಯರ್ಥವಾದದ್ದು ಕಾಣ್ತಾ ಇರುವಾಗ ಯಾರಾದ್ರೂ ವಿವೇಕಿಗಳಾದವರು ಕೇಳಲಿಕ್ಕಿಲ್ಲ, ಮತ್ತೆ ನಾನು ಕೇಳುದಿಲ್ಲ ಎಂತದ್ದು? ಮತ್ತೆ ಹೇಗೆ ನಾನು ಯಜಮಾನ, ಒಳ್ಳೆಯ ಮನಸ್ಸಿನಿಂದ ಸದ್ವಿನಿಯೋಗ ಆಗ್ಲಿ ಅಂತ ಕೊಡ್ತೇವೆ. ಹೌದೌದು. ಅದನ್ನು ಪಡ್ಕೊಂಡವರು ಎಲ್ಲೆಲ್ಲಿ ಕೊಂಡು ಹೋಗಿ ಹೇಗೋ ಖರ್ಚು ಮಾಡಿದ್ರೆ ಅದಕ್ಕೆ ನಾವು ಹೊಣೆಗಾರರು. ಸರಿ, ಈಗ ನೀನು ಸರಿಯಾಗಿ ಖರ್ಚು ಮಾಡಿ ನಿನ್ನದ್ದಾದ್ರೆ ನಿನಗೆ ಮತ್ತು ನಿನ್ನ ಅಧೀನದಲ್ಲಿದ್ದವರ ವ್ಯವಹಾರ ಅದು ನನಗೆ ಬೇಡ. ಆದರೆ ನಮ್ಮ ಸ್ವಾಮಿಯಾಗಿ ಪ್ರಭುವಾಗಿ ನಮ್ಮನ್ನು ಅನವರತ ಪಾಲಿಸುವವನಿಗೆ ಪ್ರಭು ಶ್ರೀರಾಮಚಂದ್ರ ಅಂತ ಹೆಸರು. ಅವನ ಕರುಣಾರಸದಲ್ಲಿ ಪ್ರತಿನಿತ್ಯ ಮುಳುಗೇಳ್ತಾ ಇರುವಂತಹ ನಮಗೆ ಯಾವ ಕಾಮನೆಯೇ ಹುಟ್ಟುವುದಿಲ್ಲ. ನೀವೆಲ್ಲ ಹೇಗೆ ಕೊಡ್ತೀರಿ ಅಂದ್ರೆ ಹುಟ್ಟಿದ ಕಾಮನೆಯನ್ನು ತೃಪ್ತಿಪಡಿಸುವುದಕ್ಕೆ ಅಷ್ಟೋ ಇಷ್ಟೋ ಕೊಡ್ತೀರಿ. ರಾಮ ಹೇಗೆ ಕೊಡ್ತಾನೆ ಗೊತ್ತುಂಟೋ? ಕಾಮನೆಯೇ ಹುಟ್ಟದಂತೆ ನಿತ್ಯ ಆನಂದ ತುರಿಯಾವಸ್ಥೆ ಉಳಿಯುವಂತೆ ಮಾಡ್ತಾನೆ. ಆ ಕೊಡುಗೆ ದೊಡ್ಡದು. ಆದ್ದರಿಂದ ಕಾಮನಾ ವಿವರ್ಜಿತನಾಗಿ ರಾಮ ಸೇವೆಯನ್ನು ಅಗಲಿ ಮತ್ತೊಂದು ಬಯಕೆಯನ್ನು ಹೊಂದಿಲ್ಲದಂತಹ ನಾನು ನಿನಗೆ ಅರ್ಥ ಆಗ್ತದೆ. ನೀನೀಗ ಮಾವ ಅಂತ ಹೇಳಿದ್ಯಲ್ಲ, ಆಗ ಮನೆಯಲ್ಲಿಯನ್ನಾಗಿದ್ಯಲ್ಲ, ಪುರದ ರಕ್ಷಣೆಯನ್ನು ಮಾಡಿ ದೊಡ್ಡ ಜನ ಆಗಬೇಕು. ಯಾರಿಲ್ಲದಾಗ ಬಂದ ಇದ್ದದನ್ನೆಲ್ಲ ಕೊಟ್ಟು ಹೋದ ಅಂತ ದೊಡ್ಡ ಜನ ಆಗ್ಲಿಕ್ಕೆಲ್ವ? ನೀ ಕೊಟ್ಟು ದೊಡ್ಡವಾಗುದು ಬೇಡ. ನೀ ಬಂದಾಗ ದಾರಿ ತೋರಿಸಿದವ ಈಗ ಸತ್ತು ಬಿದ್ದಿದ್ದಾನೆ. ಈಗ ದಾರಿ ತೋರಿಸಲಿಕ್ಕೂ ಯಾರಿಲ್ಲ. ಬಂದ ದಾರಿ ಯಾವುದು ಅಂತ ನೀನೇ ನೆನಪು ಮಾಡಿಕೊ. ಹತ್ತು 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 ಸುಮ್ಮನೆ ಅವ ನನ್ನನ್ನು ಮೆಲ್ಲ ಎಳಗಿಸುವುದಕ್ಕೆ ನನಗೆ ಅರ್ಥ ಆಗ್ತದೆ. ನಿನ್ನ ತಂತ್ರ ಅರ್ಥ ಆಗ್ತದೆ. ಆವಾಗಿಂದು ಈಗ ನನಗೆ ತುಂಬಾ ಮೆಚ್ಚುಗೆ ಎಂತದ್ದು ನಿನ್ನ ಬಗ್ಗೆ. ಇವನಿಗೆ ಏನು ಹೇಳಿದ್ರು ಮೆಚ್ಚುಗೆ ಆಗುದಲ್ಲ? ಮೆಚ್ಚುಗೆ ಆಯ್ತು. ನೀವು ಯಾರು? ಕೋದಂಡರಾಮ ಸ್ವಾಮಿ ಕೃಪಾ ಪೋಷಿತರು. ಹೌದು. ನೀವು ಯಾರಲ್ಲಿ ಯಾವುದನ್ನು ನೀನು ನನಗೆ ನಮಗೆ ಕೊಡ್ತೇನೆ ಅಂತ ಹೇಳಿ ಯಾರಿಗೂ ಧೈರ್ಯ ಎಷ್ಟಿರಬೇಕು ಅಲ್ಲ. ಯಾರಲ್ಲೂ ಏನನ್ನೋ ನಿರೀಕ್ಷೆ ಮಾಡುವುದು ಇಲ್ಲ. ಸ್ವಯಂ ಪೂರ್ಣರಾಗಿ ನಿತ್ಯ ತೃಪ್ತರಾದ ಅದು ಮೆಚ್ಚುಗೆ. ಆದ್ರೆ ಪ್ರೀತಿಯಿಂದ ತಂದು ಕೊಟ್ರೆ, ಪ್ರೀತಿಯಿಂದ ತಂದು ಕೊಟ್ರೆ ಅಂದ್ರೆ ಆಗ ತಗೊಳ್ಬಹುದು. ಅದು ಎಲ್ಲರಿಗಿಲ್ಲ, ಕೆಲವರಿಗೆ ಮಾತ್ರ. 3-4 ನೀನು ಕೇಳುವ ಕ್ರಮ ನೋಡಿದರೆ ಇದು ಕೊಟ್ಟು ಕೊಟ್ಟೇ ಕೆಡ ಹಾಕಿದ ಚರಿತ್ರೆ ಇದ್ದವರು ಕೊಡುವಾಗುಂಟು. ಇದು ಕೊಡುವುದು ಬೇಕಾಅಂತ ಬೇಡದಿದ್ರು ಕೊಡುವುದು, ಮತ್ತವ ಹೇಳುವುದಕ್ಕೆ ಎಂತದು ಯೋಚನೆ ಎಂತದ್ದು? ಯಾರು ಗಲಾಟೆ ಮಾಡ್ತಾರೆ ಅವರಿಗೆ ಸ್ವಲ್ಪ ಕೊಡುವುದು ಅಲ್ಲಿಗೆ ಸರಿ ಆಗ್ತದೆ ಅಲ್ವಾ? ಇದಲ್ಲ, ನನಗೇನು ಬೇಡ. ಆದ್ರೆ ನಿನಗೀಗ ಏನು ಕೊಡದಿಲ್ಲ, ಕೊಡ್ಲೇಬೇಕು. ಬೇಡ ಅಂತ ಹೇಳಿದವರಿಗೆ ಕೊಡುವುದು ಯಾಕೆ? ತುರಿಸ್ತಾ ಉಂಟು, ಕೈ ತುರಿಸ್ತಾ ಉಂಟು. ಅದಾದ್ರೆ ಹೌದಾದ್ರು ನೋಡಿ, ಕೊಡ್ಲಿಕ್ಕೆ ಕೈ ತುರಿಸ್ತಾ ಉಂಟು. ಒಂದು ವೇಳೆ ನೀನು ಬೇಡ ಅಂತ ಹೇಳಿದ್ರೆ ನಾಳೆ ಇಲ್ಲಿದ್ದವರು ನನ್ನನ್ನು ಕಂಡು ಏನು ಹೇಳಿಯಾರು? ಅಲ್ಲಿ ಇಲ್ಲಿಗೆ ಯಾರು ಇಲ್ಲಲ್ಲ, ಎಲ್ಲ ಬಿದ್ದಾಗಿದಲ್ಲ. ನಾನು ನೀನು ಮಾತ್ರ ಅಲ್ವ ಇಲ್ಲಿಲ್ಲ. ಇಲ್ಲಿಗೆ ಬಂದವರು, ಇಲ್ಲಿಯ ಚರಿತ್ರೆ ತಿಳಿದವರು ಅವ್ಯಕ್ತವಾಗಿ ಇದಕ್ಕಿಂತ 100 ಪಟ್ಟು ನೋಡ್ತಾ ಇದ್ದಾರೆ. ಅಂದ್ರೆ ಪ್ರಪಂಚ ವ್ಯವಹಾರದಲ್ಲಿ ಈಶ್ವರ ಚರಿತೆಯನ್ನು ಮಹಾತ್ಮೆಯನ್ನು ವೀಕ್ಷಿಸುವವರು ಅನಂತರಿದ್ದಾರೆ. ಅವರೆಲ್ಲ ನೋಡಿದ ಭಕ್ತರು ನಾಳೆ ಹೇಳ್ತಾರೆ, ನಮ್ಮ ದೇವರು ಹೋದ್ರು, ಹನುಮಂತನಿಗೆ ಬೇಕು ಅಂತ ಕೇಳಿದ್ರು, ಅವ ಬೇಡ ಅಂತ ಹೇಳಿದ್ರು. ನಮ್ಮ ದೇವರಿಗೆ ಬೆಲೆ ಇಲ್ಲ. ಅಲ್ಲ, ನನಗೆ ಬೆಲೆ ಇಲ್ಲ. ಈ ಊರಲ್ಲಿ ಭೂಲೋಕದಲ್ಲಿ ವ್ಯಕ್ತಿನಿಷ್ಠೆ ಹೊಂದಿ ಅಭಿಮಾನಿಗಳು ಅಂತಿದ್ದಾರೆ. ಆ ಅಭಿಮಾನಿ ದೇವರುಗಳನ್ನು ಹೊಂದಿದಂತಹ ವ್ಯಕ್ತಿಗಳಿಗೆ ಮಾತ್ರ ಈ ಕಷ್ಟ ಅಂತ. ಇದೀಗ ದೇವರಿಗೂ ಹಣೆ ಬರಹ ಹೀಗೆ ಅಲ್ವಾ? ಎಲ್ಲರ ಕಥೆಯು ಹಾಗೆ, ಎದುರು ಮಾತ್ರ ಹೀಗೆ. ನನ್ನನ್ನು ಮರ್ಯಾದೆ ನೀನು ಉಳಿಸಬೇಕು. ಇಷ್ಟು ಮುಕ್ತವಾಗಿ ಪರಶಿವ ಕೇಳಿದ್ದು ಚರಿತ್ರೆಯಲ್ಲಿ ನಾನು ಕೇಳಲಿಲ್ಲ. ಅಂತೂ ನಿನಗೆ ಬೇಡ ಅಂತ ಆದ್ರು ನನ್ನಲ್ಲಿ ಉಂಟು, ಕೇಳು. ಪಡೆಯದ ಹಾಗೆ ನಿನ್ನಲ್ಲಿ ಇದ್ದದ್ದು ವಿನಿಯೋಗ ಆಗಬೇಕು. ಒಲಿದರೆ ಬೇಡುವೇನು? ದ್ರೋಣಾಚಲದೆಡೆಗೆ 5 ವೇನು. ದ್ರೋಣಾಚಲ ಹೌದು. ಎಂತದ್ದು? ಯಾಕೆ? ಮೃತ ಸಂಜೀವಕವಾದಂತಹ ಗಿಡಮೂಲಿಕೆಗಳನ್ನು ಹೊತ್ತು ತರುವುದಕ್ಕೆ. ಒಂದು ನೊಣ ಬರ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ನೀನು ಬರುವಲ್ಲಿವರೆಗೆ ಒಂದು ನೊಣ ಇಲ್ಲಿಗೆ ಬರ. ಹಾಗಾದ್ರೆ ಇಲ್ಲಿ ನೀನು ಮೇಲೆ ನಾ ದ್ರೋಣಾಚಾರ್ಯರಿಗೆ
ಅಲ್ಲ, ಒಂದು ಸಂಶಯ ಉಂಟು ನನಗೆ. ಪಾರಮಾರ್ಥದಿ ಕೇಳುವೆ ಮನದುಳು ತಾರದಿರು ಕದಿಗಳನ್ನು ಮಡಿದಿಗೆ ಭೂರಿಸೇ ಎಲ್ಲವರು ಜೀವಿಪೆಯ ಪೇಣೆನಗೆ ಸಂತೋಷವಾಯಿತು. ನನಗೂ ನೀನು ವರ ಕೊಟ್ಟದ್ದರಿಂದ ಉಪಕಾರವೇ ಆಯ್ತು. ಉಪಕಾರ ಸ್ಮರಣೆ ಮಾಡ್ತಾ ಎಬ್ಬಿಸುವುದಕ್ಕೆ ಹೊರಟೆ. ಇನ್ನೆಂತದ್ದು, ನಮ್ಮದು ಮುಗೀತಲ್ಲ. ಈಗ್ಲೇ ಎಲ್ಲರನ್ನು ಎಬ್ಬಿಸುವುದು ಬೇಡ. ಮತ್ತೆ ಈಗ್ಲೇ ಅದಕ್ಕಿನ್ನು ಸಮಯ ಉಂಟ. ಅಲ್ಲಲ್ಲ, ನಾನು ಯಾವಾಗ ಎಬ್ಬಿಸ್ತೇನೆ ಅಂತ ಕಾಯ್ತಾ ಇದ್ದೆ. ಹಾಗಲ್ಲ, ಮತ್ತೆ ನೀನು ಸಿಟ್ಟು ಮಾಡಬಾರ್ದು. ಸಿಟ್ಟು ಮಾಡಬಾರ್ದು. ಅಲ್ಲ, ಸಿಟ್ಟಿಲ್ಲ, ಆದ್ರೆ ನೀ ತಡಿಬಾರ್ದು ನನ್ನ ಕೆಲಸಕ್ಕೆ. ನೀನು ತಡೆ ಆದ್ರೆ ಮತ್ತೆ ಶಿಕ್ಷೆ ಬರ್ತಲ್ಲ. ಅಲ್ಲ, ಸಿಟ್ಟು ಮಾಡಬೇಡ. ಸಿಟ್ಟು ಬಾರದ ರೀತಿಯಲ್ಲಿ ನಾನೊಂದು ಮಾತು ಹೇಳ್ತೇನೆ. ಏನೇನು? ಈ ತಂಡದವರನ್ನು ಎಬ್ಬಿಸುವೆಯಾ? ಅದ್ಯಾಕೆ? ನಮ್ಮ ಪಕ್ಷದವರು ಅದೆಲ್ಲ ಸಾಯ್ಲಿಕ್ಕೆ ಇದ್ದ ಪಕ್ಷ ಅಲ್ವ ಅದು? ಹೌದು. ಅವರು ಸಾಯಿ, ಅವರು ಯಾಕೆ? ಬದುಕಿಸುವವರು ಇರುವಾಗ ಎಷ್ಟು ಸಲ ಸಾಯ್ತೇವೆ. ಅದೇ ಆದ್ರಿಂದಲೇ ಬದುಕಿಸುವವರು ಹಾಗೆ ಬದುಕಿಸಬಾರದು ಅಂತ. ಸಾಯ್ಲಿಕ್ಕೆ ಹುಟ್ಟಿದವರನ್ನು ಸಾಯ್ಲಿಕ್ಕೆ ಬಿಡಬೇಕು. ಇಲ್ಲ ಇಲ್ಲ, ಬದುಕುವುದಕ್ಕೆ ಹುಟ್ಟಿದವರನ್ನು ಮಾತ್ರ ಬದುಕಿಸಬೇಕು. ನನ್ನ ಪಕ್ಷದವರನ್ನು. ನಿನ್ನ ಪಕ್ಷದವರಾದ್ರೆ ನಾನೆಂತದಕ್ಕೆ ಬದುಕಿಸುವುದು? ನೀನು ರಾಕ್ಷಸರನ್ನು ಬದುಕಿಸುವುದಕ್ಕೆ ಬೇಕಾದಂತಹ ಮೃತ ಸಂಜೀವಕ ವಿದ್ಯೆಯನ್ನು ಕೊಟ್ಟವರು ನೀನಲ್ಲ ಶುಕ್ರಾಚಾರ್ಯ. ಬೇಕಾದ್ರೆ ಬದುಕಿಸು. ಅಲ್ಲ, ನಾನು ಬದುಕಿಸಬಹುದು, ಮತ್ತೆ ಆದ್ರೆ ಪರಿಣಾಮ ಅಷ್ಟ ಆಗೋದಿಲ್ಲ. ನೀನೇ ಬದುಕಿಸಿದ್ರೆ ವೀರಮಣಿಯಲ್ಲಿ ನಾನು ಇಲ್ಲ. ರಾಮ ವಿರೋಧ ಮಾಡಿದವರನ್ನು ಯಾವ ಕಾಲಕ್ಕೂ ಹನುಮಂತ ಬದುಕಿಸುವುದಕ್ಕೆ. ರಾಮ ವಿರೋಧಿಗಳನ್ನು ಯಾವತ್ತೂ ಎಬ್ಬಿಸಬೇಡ. ಎಬ್ಬಿಸುವುದಿಲ್ಲ. ರಾಮ ವಿರೋಧಿ ರಾಮ ಭಕ್ತನಾಗುವಾಗ ಅವನನ್ನು ಎಬ್ಬಿಸಬೇಕು. ಆದ ಮೇಲೆ ಎಬ್ಬಿಸುವ. ಬೇಲಲ್ಲ, ಎಬ್ಬಿಸಿದ್ರೆ ಮಾತ್ರ. ಎಲ್ಲ ಆಗುದಿಲ್ಲ, ಆದ ಮೇಲೆ ಎಬ್ಬಿಸ್ತೇನೆ ಬೇಕಾದ್ರೆ. ನಿನಗೊಂದು ವಿಷಯ ಗೊತ್ತಾ? ನೀನ್ ಹೇಳು. ತುರಗ ಮಾಯಾಪುರವನ್ನು ಸೇರಿದ್ದು ಹೌದಾ? ಹೌದು. ಅಲ್ಲಿ ಸಂಧಾನವೇರ್ಪಟ್ಟು ಒಂದು ಶರವನ್ನು ಕೊಟ್ಟಿದ್ದಾಳ ಯೋಗಿನಿ. ಹೌದು. ಯೋಗಿನಿ ದತ್ತ ಶರ ಅವನ ವೀರಮಣಿಯ ಮೇಲೆ ಪ್ರಯೋಗವಾಗಿದೆ. ಹೌದು. ಅದರ ಮಹತ್ವ ಏನು? ಆ ಬಾಣ ಯಾರ ಮೇಲೆ ಪ್ರಯೋಗವಾಗ್ತದೋ ಆತ ಪುನರಪಿ ಎಚ್ಚೆತ್ತಾಗ ರಾಮ ಭಕ್ತನಾಗ್ತಾನೆ. ಅಲ್ವೋ? ಎಬ್ಬಿಸಲಿಲ್ಲ. ನಾನು ಅದನ್ನೇ ಉದ್ದೇಶಿಸಿ ಹೇಳಿದ್ದು. ಅವನಿಗೆ ಈ ಜನ್ಮದಲ್ಲಿ ಯೋಗ ಇಲ್ಲ, ಈಗ ಸತ್ತಾಯ್ತು. ಬರುವ ಜನ್ಮದಲ್ಲಿ ಅವ ಎಚ್ಚೆತ್ತ ಕಾಲದಲ್ಲಿ ರಾಮ ಭಕ್ತನಾಗಿ ಆಗ ನಾನಿದ್ದರೆ ಅವ ಎಲ್ಲಿ ಆದ್ರೆ ಆಗ ಅವನ ರೋಮ ಕೊಂಕಿದ್ರೆ ನಾನಿದ್ದೇನೆ. ಮತ್ತೆ ಈಗ ನೀನು ಎಬ್ಬಿಸದಿದ್ರೆ ಈಗ ಇಲ್ಲವೇ ಇಲ್ಲ. ಈಗ ರಾಮ ಸೇನೆಗೆ ಒಂದು ಈಗ ಯೋಗಿನಿ ಅದನ್ನೇ ಹೇಳಿಲ್ಲ. ಸತ್ತವ ಈಗಲೇ ಹೇಳ್ತಾನೆ ಇಲ್ಲ ಇಲ್ಲ. ಅವನಿಗೆ ತಾಗಿದ ಮೇಲೆ ಪರಿಣಾಮ ಆಗಿ ಜನ್ಮಾಂತರದಲ್ಲಿ ಅಲ್ವಾ? ಅದಿಲ್ಲ, ಈ ಜನ್ಮದಲ್ಲೇ ತೋರಿಸಿಕೊಳ್ಳುವ ತಂತ್ರ ಬೇಡ. ನೀನು ಇಷ್ಟೆಲ್ಲ ಸರಿ ಮಾಡುವಾದ್ರೆ ಮೊದಲು ಬರಬೇಕಿತ್ತು. ಸತ್ತ ಮೇಲೆ ಬಂದು ಈಗ ಎಬ್ಬಿಸುವುದಕ್ಕಲ್ಲ. ಅವ ಹೇಳದ ನನಗೆ ಇಲ್ಲಿಂದ ನನ್ನ ಮನೆಗೆ ಹೋಗದಿರುವುದು ನಿನ್ನ ಕರ್ಮ. ನಾನು ಇವರನ್ನು ಎಬ್ಬಿಸಿಕೊಂಡು ನಾನು ಹೊರಟೆ. ನೀನ್ ಇದನ್ನು ಊರು ತಪ್ಪಾಗಿದೆ. ಏನಾದ್ರೂ ಆಗದಿದ್ರು ನಿನಗೆ ಇಲ್ಲೇನಲ್ಲೇ, ನಮಗೆ ಅದಲ್ಲೂ ಅಲ್ಲ. ಮುಗಿಸಿ ಹೊರಡಬೇಕು. ಈಗ ನೀವು ಹೋಗಬೇಕಿದ್ರೆ ನಾನು ಇಲ್ಲಿಂದ ಹೋಗಬೇಕಲ್ಲ. ಎಲ್ಲ ಕಷ್ಟ. ನಿಮ್ಮನ್ನು ಹೋಗ್ಲಿಕ್ಕೆ ನಾನು ಬಿಡದಿದ್ರೆ ನೀವು ರಾಮ ವಿರೋಧ ಮಾಡುವ ಕಾರ್ಯವನ್ನು ಯಾವುದನ್ನು ನಾನು ಮಾಡ್ಲಿಕ್ಕೆ ಈಗ ನೀನು ಎಬ್ಬಿಸಬೇಕಿದ್ರೆ ಏನಾಗಬೇಕು? ನನ್ನ ರಾಮ ಒಪ್ಪದನ್ನು ನಾನು ಹೇಗೆ ಎಬ್ಬಿಸುವುದು? ನನ್ನ ರಾಮ ಒಪ್ಪುದಿಲ್ಲ. ರಾಮ ಬರ್ಲಿ ಬರ್ಲಿ ಅಂತಂದ್ರೆ ನಾವು ಇಟ್ಟಿದ್ದೇವೆ. ತೀರದಲ್ಲಿ ಎಜ್ಜ ದೀಕ್ಷ ರಾಮ ಬರ್ಲಿ. ನೀನು ಹೇಳುತ್ತ ಭಾವಿಸಿದ್ದೀಗ? ನಾನು ಕರೆದ್ರು ಬಂದಾನು, ನಾನು ಕರೆದ್ರೆ ಬರ್ಲಿಕ್ಕಿಲ್ಲ ಅಂತಲ್ಲ, ನಾನು ಕರೆದು ಬರಿಸಿಯೇನು. ಆದ್ರೆ ಹಾಗಲ್ಲ, ನಾನು ಕರೆದ್ರೆ ಅವ ಸರಯೂ ತೀರದಿಂದ ಬರುವುದು. ಈಗ ನೀನು ಕರೆದ್ರೆ ಬರುವುದು ಎಲ್ಲಿಂದ? ನಿನ್ನ ಹೃತ್ಕಮಲದಿಂದ. ನಿನ್ನ ಹೃತ್ಕಮಲದೊಳಗೆ ಇದ್ದಾನು. ಒಮ್ಮೆ ಬರಿಸು, ಅಲ್ಲಿದ್ರೆ ಬರಿಸು. ಅವನಲ್ಲಿ ನಾನು ಅಷ್ಟು ಸಂಧಾನ ಮಾಡುವಾಗ ಹೇಳಿದ್ದು ರಾಮ ದೇವರು, ನಿನ್ನ ದೇವರು ನಿನ್ನೊಳಗಿರ್ಲಿ, ನನ್ನ ದೇವರು ನನ್ನೊಳಗಿರ್ಲಿ ಅಂತ. ಸರಯೂ ತೀರದಲ್ಲಿ ಯಜ್ಞ ದೀಕ್ಷಿತನಾದವನನ್ನು ಮನುಷ್ಯ ರಾಮ ಅಂತ ಅವ ತಿಳಿದಿದ್ದಾನೆ. ಈಗ ನಾ ಕರೆದಾಗ ಪ್ರತ್ಯಕ್ಷನಾದ್ರೆ ಅವ ದೇವ ಎಂಬುದಕ್ಕೆ ಬೇರೆ ದೃಷ್ಟಾಂತ ಬೇಡ. ಬದುಕುವುದಿದ್ರೆ ಅಂತಹ ದೇವನಾದ ರಾಮನನ್ನು ಕಾಣುತ್ತಾ ಅವನು ಬದುಕಬೇಕು. ಆಗ ರಾಮ ಬೇಡ ಅಂತ ಹೇಳಿದ್ರೆ ಮತ್ತೆ ಬದುಕು ವಿಚಾರವೇ ಇಲ್ಲ. ಈ ನೆಲದಲ್ಲಿ ರಾಮನನ್ನು ದೇವ ಅಂತ ಸ್ಥಾಪಿಸುವುದಕ್ಕೆ ಈ ಒಂದು ಸಲಹೆ ಪೂರಕವಾದ್ದರಿಂದ ಕರೀಲ. ರಾಮನನ್ನು ಕರೆಯುವುದು ಯಾವತ್ತೂ ಪ್ರಿಯವಾದ ಕರ್ಮವೇ. ಜಯ 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 ರಾಮ ಕಾರುಣ್ಯ ರೂಪ ಕರುಣ
ಶರಣಂ ಪ್ರಪದ್ಯೆ ರಾಮ ಸದಾ ಜಾನಕಿ ಲಕ್ಷ್ಮಣೋಪೇತ ಮೇ ಭಜೇ ರಾಮಚಂದ್ರ ಭಜೇ ರಾಮಚಂದ್ರ ಕರುಣದಿ ಶರಣನನು ವಲ್ಲಿಸಿ ಸರದಿರುಗಾತಕನು ಹರನನು ಪರಿ ಪರಿ ಪೊಗಳುತ್ತ ಬೇಗದಿ ಮುರಿದನು ಮರುತ ಜನೊಡನೆ ವಿನೋದದಿ ಕರುಣದಿ ಶರಣನನು ಮನ್ನಿಸಿ ಸರದಿರುಗಾತಕನು ಜೀವಾತ್ಮನು ಅಂತರಂಗ ಶುದ್ಧಿಯಿಂದ ಪರಮಾತ್ಮನನ್ನು ಧ್ಯಾನಿಸಿದಾಗ ಅವನ ಸಾಕ್ಷಾತ್ಕಾರವಾಗ್ತದೆ, ಖಚಿತವೇ ಅದು. ಯಾಕೆ ಹೃತ್ಕಮಲದಲ್ಲಿ ರಾಮನನ್ನೇ ಇರಿಸಿ ಆರಾಧಿಸುತ್ತಿದ್ದಂತ ಪರಮ ಭಕ್ತ ನೀನು. ನಿನ್ನನ್ನಲ್ಲದ ಮತ್ತಾರನ್ನು ನಾನು ಹೇಗೆ ಬಲ್ಲೆ ಸ್ವಾಮಿ? ನೀನು ಎಲ್ಲಿದ್ದು ಯಾವಾಗ ಕರೆದರೂ ಕೂಡ ನಿನ್ನ ಕಣ್ಮುಂದೆ ಕಾಣಿಸಿಕೊಳ್ಳಬೇಕಾದ್ದು ಕರ್ತವ್ಯವೇ ಆಗಿದೆ. ನನ್ನ ಭಾಗ್ಯ. ಆದ್ದರಿಂದಲೇ ಬಂದಿದ್ದೇನೆ. ಪ್ರಕರಣ ಏನು, ಏನಾಗಿದೆ, ಏನಾಗಬೇಕು ಇದೆಲ್ಲ ವಿವರವಾಗಿ ಇಲ್ಲಿದ್ರೆ ಮತ್ತೇನು ಅಂತ ಆಲೋಚಿಸಬಹುದಾಗ್ತದೆ. ಪ್ರಾರ್ಥಿಸಿದವರು ನಾವಾದ್ದರಿಂದ ವಿಚಾರ ನಮ್ಮಿಂದಲೇ ಅರಿಯುವ ಕಾತರದಿಂದ ನೀ ಕೇಳ್ತಿ. ಸರ್ವಜ್ಞನಾದ ನಿನಗೆ ವಿಸ್ತಾರವಾದ ವಿವರಣೆ ಅಪೇಕ್ಷಿತವಲ್ಲ. ಅದಲ್ಲ, ಅಶ್ವಮೇಧದ ತುರಗವನ್ನು ಜ್ಯೋತಿರ್ಮೇಧದ ಅರಸ ಬಂಧಿಸಿದ. ಸರಿ, ಅವನ ಮಕ್ಕಳ ಕೃತ್ಯವನ್ನು ಸಮರ್ಥಿಸ್ತಾ ಇರುವ ಅವನು ಅಸಾಮಾನ್ಯ ಶಿವಭಕ್ತನಾದದ್ದರಿಂದ ಸಂಧಾನದ ಯತ್ನವನ್ನು ಕೈಗೊಂಡ್ರು ಅದು ವಿಫಲವಾಯಿತು. ಸಮರಕ್ಕೆ ಮುಂದಾದ ಅವನನ್ನು ಪುತ್ರ ಬಾಂಧವನ ಸಹಿತವಾಗಿ ವಧಿಸಿದ ಕಾಲದಲ್ಲಿ ಪುರಹರಣೆಯ ಪುರದ ರಕ್ಷಣೆಗೆ ಮನೆಯಳಿಯನಾಗಿ ನೆಲೆಯಾದದ್ದರಿಂದ ಪ್ರಮಥರ ಜೊತೆಗೂಡಿ ಬಂದ. ಕಾದಾಟದಲ್ಲಿ ಶತ್ರುಘ್ನನು ಅಸುವಳಿದು ಬಿದ್ದ ಕಾಲದಲ್ಲಿ ಪ್ರಮಥರನ್ನೆಲ್ಲ ಕುಟ್ಟಿ ಕೆಡಹಿ ಪರಶಿವನೇ ಬೆಚ್ಚಿ ಬೀಳುವಂತೆ ಕಾದಾಟವನ್ನು ಮುನ್ನಡೆಸಿದ ಕಾಲದಲ್ಲಿ ಸಮರಸವನ್ನು ಸಾಧಿಸುವುದಕ್ಕೆ ಮುಂದಾದ ಆತ ಸಮರವನ್ನು ನಿಲ್ಲಿಸಿ ವರ ಕೊಡ್ತೇನೆ ಅಂದ. ಹೆಣ ಕಾಯುವುದಕ್ಕೆ ಹೇಳಿ ದ್ರೋಣಾಚಲದಿಂದ ಮೃತ ಸಂಜೀವಕವಾದ ಗಿಡಮೂಲಿಕೆಗಳನ್ನು ತಂದಿದ್ದೇನೆ, ಎಬ್ಬಿಸುವಾಗ ಇತ್ತಂಡವನ್ನು ಎಬ್ಬಿಸಬೇಕು ಅಂತ ಪರಶಿವ, ರಾಮನ ಪಕ್ಷವನ್ನು ಮಾತ್ರ ಎಬ್ಬಿಸಬೇಕು ಅಂತ ನಾನು. ಸಂದಿಗ್ಧ ಪರಿಹಾರ ಆಗದ ಕಾಲದಲ್ಲಿ ಪರಿಹಾರಕ್ಕಾಗಿ ಪ್ರಭುವನ್ನು ಪ್ರಾರ್ಥಿಸಿದ್ದೇನೆ. ಇನ್ನು ನಿನ್ನ ಅಪ್ಪಣೆ, ನನ್ನ ಕಾಳಗವಾಯಿತು. ಈಗ ಎರಡೂ ಪಕ್ಷದಲ್ಲಿ ಬಹಳಷ್ಟು ಮಂದಿಗಳು ನಿಸ್ತೇಜರಾಗಿ ಧರೆಯಲ್ಲಿ ಬಿದ್ದಿದ್ದಾರೆ. ಈಗ ಆಂಜನೇಯ ಹೇಳುವುದು ಒಂದು ದೃಷ್ಟಿಯಿಂದ ಸರಿ ಅಲ್ಲ, ಎಲ್ಲ ಎದ್ದು ಹೋಗದೆ ನಮಿಗೂ ಇಲ್ಲಿಂದ ಹೋಗ್ಲಿಕ್ಕೆ ಆಗುವುದಿಲ್ಲ. ಆದರೆ ಎಲ್ಲವರು ಹೇಳಬೇಕು ಅಂತ ಆದ್ರೆ ಅವರನ್ನು ಎಬ್ಬಿಸಿ ಪ್ರೋತ್ಸಾಹಿಸುವ ಸ್ವಭಾವ ನಮ್ಮಲ್ಲಿಯೂ ಇರ್ಬೇಕಲ್ಲ. ಆದ್ದರಿಂದ ಏನು ಮಾಡಬೇಕು ಸ್ವಾಮಿ? ಅಯ್ಯ, ಆ ಪಕ್ಷವನ್ನು ಈ ಪಕ್ಷವನ್ನು ನೀನು ಅಪ್ಪಣೆ ಮಾಡಿದ್ರೆ ಈಗ ಅಯ್ಯ, ಈ ಮೊದಲು ಏನ್ ನಡೆಯಿತು ಅದರ ಬಗ್ಗೆ ನಾವು ಆಲೋಚಿಸುವುದಕ್ಕಿಲ್ಲ. ಸರಿ, ಮುಂದೇನಾಗಬೇಕು ಆ ಬಗ್ಗೆ ಯೋಚಿಸಬೇಕು. ಸರಿ, ನೀನೀಗ ನಮ್ಮ ಪಕ್ಷದವರನ್ನು ಮಾತ್ರ ಬದುಕಿಸ್ತೇನೆ ಅಂತ ಹೇಳುವುದರ ಉದ್ದೇಶವೇನು? ಮತ್ತೊಮ್ಮೆ ಇಲ್ಲಿ ಗಲಭೆ ಆಗದಿರಲಿ, ವಿದ್ವೇಷ ಬರಕೂಡದು, ರಾಮ ವಿರೋಧ ಇಲ್ಲಿ ಮತ್ತೆ ಹುಟ್ಟಕೂಡದು, ಅದು ಕೂಡದು. ಹೌದಲ್ಲ? ಹಾಗಾದ್ರೆ ಈ ಶಿವದೇವರೇ ನಿಮಗೆ ಗೊತ್ತಲ್ಲ, ಈಗ ಭಾವಿಸುವುದೇನು? ಅವರ ಪಕ್ಷ ಇವರ ಪಕ್ಷ ಅದೇನೂ ಇಲ್ಲ, ಎಲ್ಲವೂ ಒಂದೇ. ಎಲ್ಲ ಹೊರಗೆ ಕಾಣುವುದು ಬೇರೆ ಬೇರೆ. ನೀನು ಹಾಗಾದ್ರೆ ಎರಡೂ ಪಕ್ಷವು ಸಮಾನ ಅಂತ ಹೇಳ್ತೀಯಾದ್ರೆ, ಇಬ್ಬರು ಹೇಳುವುದು ಹೌದಾದ್ರೆ ಇದು ತನಕ ನನಗೆ ಸಂದಿಗ್ಧ ಇತ್ತು, ಅವರನ್ನು ಎಬ್ಬಿಸಿ ನೋಡುವ ನಾವು. ಅಲ್ಲ, ನಾನು ಹೇಳುವುದೇನು, ಈಗ ಶಿವದೇವರು ಈ ಪ್ರಪಂಚದಲ್ಲಿ ಬಹಳಷ್ಟು ಮಂದಿ ಭಕ್ತರು ಇರ್ತಾರೆ, ಬೇರೆ ಬೇರೆ ನಾಮದಿಂದ ಆರಾಧಿಸ್ತಾರೆ, ಪ್ರಾರ್ಥಿಸ್ತಾರೆ. ಆದರೆ
ಎಲ್ಲ ಸಲ್ಲುವುದು ಒಂದೇ ಕಡೆಗೆ ಅಲ್ವಾ? ಆದ್ರಿಂದ ಯೋಚಿಸಬೇಕು. ಅವರು ನಮ್ಮವರು, ಇವರು ನಿಮ್ಮವರು, ಹೀಗೆಲ್ಲ ಭಾವಿಸುವುದಕ್ಕೆ ಎಲ್ಲ ನಮ್ಮವರೇ. ಎಲ್ಲ ಒಂದೇ ಆದರೆ ಹಾ, ಈಗ ಪರಸ್ಪರ ವಿರೋಧ ಬಂದದ್ದು ಯಾಕೆ ಹಾಗಾದ್ರೆ? ಹಾಗೆ ಆಗ್ತದೆ. ಒಬ್ಬನ ವ್ಯಕ್ತಿತ್ವ ಒಂದೇ ಆಗಿರುವುದಿಲ್ಲವಲ್ಲ, ಬೇರೆ ಬೇರೆ ಮುಖ ಇಲ್ಲವೋ ಅದಕ್ಕೆ. ತಂದೆಗೆ ಮಗನಾಗಿ, ಅಣ್ಣನಿಗೆ ತಮ್ಮನಾಗಿ, ಭಾವನಿಗೆ ಭಾವನಾಗಿ, ಹೀಗೆ ಈ ಶಿವದೇವರು ಅಲ್ಲಿಯೇ ಇದ್ದಿದ್ರೆ ಈ ಪ್ರಕರಣ ಹೀಗಾಗ್ತಿರ್ಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಶಿವದೇವರು ಇರುವಾಗ ನಿಜವಾಗಿಯೂ ಎರಡು ದೇವರು ಇತ್ತಂಡವನ್ನು ಅನುಗ್ರಹಿಸುವುದು ಹೌದಾದ್ರೆ ಈ ವಿರೋಧ ಬಂದದ್ದು ಯಾಕೆ ಅಂತ? ಬಂದದ್ದವನನ್ನು ಸರಿ ಮಾಡ್ಲಿಕ್ಕೆ ನಾನು ಬಂದ ಮೇಲೆ ಇಲ್ಲಿ ಎಷ್ಟೆಲ್ಲ ತಿದ್ದುಪಡಿಯಾಗಿದೆ. ಇದೀಗ ಹಾಗಾದ್ರೆ ತಿದ್ದುಪಡಿ ಮಾಡಿ ಪರಿಷ್ಕಾರ ಮಾಡಿ. ನಾನು ಇಲ್ಲಿಗೆ ಬರುವಾಗ ಇಷ್ಟೆಲ್ಲ ಇರ್ಲಿಲ್ಲ. ಅಲ್ಲ, ತಿದ್ದುಪಡಿ ಪರಿಪೂರ್ಣ ಆಗಬೇಕು ಅಂತ ಆದ್ರೆ ನಾನು ಬರಬೇಕು ಅಂತ ಶಿವದೇವರು ಬಯಸಿ ರಮೇಶನೇ ರಾಮಾಗಮನ ಆಗುವುದಕ್ಕಾಗಿ ಶಿವ ಸಂಕಲ್ಪವನ್ನು ಹೊತ್ತು ಇಲ್ಲಿ ನೆಲೆಯಾದದ್ದರಿಂದ ಪ್ರಭು ಶ್ರೀರಾಮಚಂದ್ರ ಈಗ ನನ್ನ ಮೂಲಕ ಬರುವಂತಾಯ್ತು. ಶಿವದೇವರು ಬೇರೆಯೋ ರಾಮ ಬೇರೆ? ದೇವರನ್ನು ಭರಿಸುವುದಕ್ಕೆ ಮಾಡಿದ್ದು ಅಂತ ಗೊತ್ತಿಲ್ಲದೆ ಆಡಿದ್ದರಲ್ಲಿ ಮಾಡಿದ್ದರಲ್ಲಿ ತಪ್ಪಿದ್ರೆ ಕ್ಷಮಿಸಬೇಕು. ಇಲ್ಲಪ್ಪ, ಗೊತ್ತಿಲ್ಲದೆ ಆಡಿದ್ದು. ವರ್ತನೆಯನ್ನು ಗಮನಿಸಿ ತೀರ್ಮಾನಕ್ಕೆ ಬರಬೇಡ. ಶಿವನ ಅಂತರಂಗವನ್ನು ಅರ್ಥ ಮಾಡಿಕೊಂಡು ಆಮೇಲೆ ಮುಂದುವರಿಸಬೇಕು. ಹಾಗಾದ್ರೆ ಈಶ್ವರ ಮಂಗಲದಲ್ಲಿ ಕೋದಂಡರಾಮ ಪ್ರತಿಷ್ಠೆ ಎಂಬುದು ಶಿವ ಸಂಕಲ್ಪವೇ ಹೌದು. ಪಂಚಮುಖಿ ಆಂಜನೇಯನೂ ಇಲ್ಲಿ ನೆಲೆಯಾಗಿರಬೇಕು. ಅಲ್ಲ, ನೀವೆಲ್ಲ ಅನುಗ್ರಹಿಸಿದಷ್ಟು ಮುಖ ನನಗೆ. ಮತ್ತಿನ್ನೇನು? ಆದ್ದರಿಂದ ಹಾಗಾದರೆ ವಿದ್ವೇಷ ಇನ್ನಾಗುವುದಿಲ್ಲ ಅಂತ ಆದ್ರೆ ಆಗುವುದಿಲ್ಲ. ಅಶ್ವಮೇಧದ ಈ ದಿಗ್ವಿಜಯವನ್ನು ಮುನ್ನಡೆಸುವುದಕ್ಕೆ ಇದಕ್ಕೆ ಅವನ ಪ್ರೋತ್ಸಾಹ ಸಿಗ್ತದೆ ನಮಗೆ. ಎಲ್ಲರನ್ನು ಎಬ್ಬಿಸ್ತಾ ಜೊತೆ ಸೇರಿ ಮುನ್ನಡೆಯುವಲ್ವ? ಒಳ್ಳೆಯದು, ಒಳ್ಳೆಯದು. ಸಾಗೋಣ ಸಾಗೋಣ.